ಅಶೇಷಾಣಿ ದ್ರಕ್ಷ್ಯಸ್ಯಾತ್ ಮನ್ಯತೋ ಮಯಿ. ದ್ರಕ್ಷ್ಯಸ್ಯಾತ್ ಮನ್ಯತೋ ಮಯಿ ಅಂದ್ರೆ ದ್ರಕ್ಷ್ಯಸಿ ಆತ್ಮನಿ ಅಥ ಮಯಿ ಅಂತ ಸ್ಪ್ಲಿಟ್ ಮಾಡಿದ್ರೆ ಓದ್ಬೇಕಾಯ್ತು. ಅನುವಾದ: ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾಗಿ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ ಅಂತ ಹೇಳ್ತಿದ್ದಾನೆ ಕೃಷ್ಣ. ಸಾಕ್ಷಾತ್ಕಾರ ಪಡೆದವರಿಂದ ನಾವು ಜ್ಞಾನ ಪಡೆದ್ರೆ, ಅಂಥ ಆತ್ಮದಿಂದ ನಿಜವಾದ ಜ್ಞಾನ ಪಡೆದ್ರೆ ಮತ್ತೆ ಇಂತಹ ಮೋಹಕ್ಕೆ ಸಿಕ್ಕಾಕೋದಿಲ್ಲ. ಏಕೆಂದ್ರೆ ಜ್ಞಾನವು ಲಭ್ಯ ಆದ್ಮೇಲೆ ಏನಾಗುತ್ತೆ, ಜೀವಿಗಳು ಪರಮ ಪ್ರಭುವಿನ ಅಂಶಗಳೇ ಅಂತ ಅರ್ಥ ಆಗತ್ತೆ. ಇನ್ನು ಇತರ ಮಾತುಗಳಲ್ಲೂ ಹೇಳೋದಾದ್ರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ ಅಂತ, ಎಲ್ಲರನ್ನೂ ಒಂದೇ ಸಮಾನವಾಗಿ ಕಾಣಿಸ್ತೀಯಾ, ಆತ್ಮಗಳ ದೃಷ್ಟಿಯಿಂದ ನೋಡ್ತೀಯ ಅಂತ ಹೇಳ್ತಾರೆ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಶ್ಲೋಕ 36. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅಪಿ ಚೇದಸಿ ಪಾಪೇಭ್ಯಃ ಚೇತ್ ಅಸಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸರ್ವಜ್ಞಾನಪ್ಲವೇನ ಏವ ವೃಜಿನಂ ಸಂತರಿಷ್ಯಸಿ. ಅನುವಾದ: ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಪಾಪಿಗಳಲ್ಲೇ ಪರಮ ಪಾಪಿ ಅಂತಾಗಿದ್ರು ಕೂಡ, ಅದರಲ್ಲಿ ಪರಮ ಪಾಪಿ ಅಂತ ಎಕ್ಸ್ಪರ್ಟ್ ಆಗಿದ್ರು ಕೂಡ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಲಿದ್ರೆ ದುಃಖ ಸಾಗರದಿಂದ ದಾಟಬಲ್ಲೆ ಅಂತ ಹೇಳ್ತಾರೆ.
अपि चेदसि पापेभ्यः अपि चेदसि पापेभ्यः सर्वेभ्यः पापकृत्तमः सर्वेभ्यः पापकृत्तमः सर्वं ज्ञानप्लवेनैव सर्वं ज्ञानप्लवेन वृजिनं सन्तरिष्यसि सन्तरिष्यसि अपि चेदसि पापेभ्यः सर्वेभ्यः पापकृत्तमः अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि सर्वं ज्ञानप्लवेनैव दिनं सन्तरिष्यसि सन्तरिष्यसि अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः वृजिनं सन्तरिष्यसि ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 35. ಮಂಜುಳಾ ಮಾತಾಜಿ ಹೇಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಮಂಜುಳಾ ಮಾತಾಜಿ ಶ್ಲೋಕ 35 ಹೇಳಿ. ಕೇಳಿಸುತ್ತೆ ಮಂಜುಳಾ ಮಾತಾಜಿ? ಅನ್ಮ್ಯೂಟ್ ಎಲ್ಲ ಇದ್ದಾರೆ. ಹೌದು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ? ಬಂದ್ರು. ಕೇಳಿಸ್ತಾ ಮಾತಾಜಿ? ಈಗ ಕೇಳಿಸ್ತದೆ. ಈಗ ಕೇಳಿಸ್ತಿದೆ, ಹೇಳಿ. ಶ್ಲೋಕ 35. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ? ಇದು ಮಾತಾಜಿ 35. ಹೌದು ಮಾತಾಜಿ. ಯಜ್ಞತ್ವನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದಕ್ಷಸ್ಯಾತ್ಮನಥೋ ಮಯಿ. ಮಾತಾಜಿ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಮಾತಾಜಿ ದ್ರಾಕ್ಷಸ್ಯಾತ್ಮಥೋ ನ ಮಯಿ. ತುಂಬಾ ಈಸಿ ಮಾತಾಜಿ. ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ದಕ್ಷಸ್ಯಾತ್ಮನ್ನತೋ ಮಯಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಥ್ಯಾಂಕ್ ಯು. ಅಕ್ಷತಾ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಹರೇ ಕೃಷ್ಣ ಮಾತಾಜಿ. ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಮಾನ್ಯತೋ ಆಗಲ್ಲ, ಮನ್ಯತೋ. ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ.
ರಕ್ಷಸ್ಯಾತ್ಮನ್ಯತೋ ಮಯಿ. ಸರಿ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಹರೇ ಮಾತಾಜಿ ಕೃಷ್ಣ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಜ್ಞತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ತೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯತೋ ಮಹಿ. ಮಾನ್ಯತು ಅಲ್ಲ, ಮನ್ಯತು. ಮನ್ಯತೋ ಮಹಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಹರೇ. ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಯಜ್ಞತ್ವಾನ ಪುನರ್ಮೋಹಂ ಏವಂ ಯಾಸಸಿ ಪಾಂಡವ ಏನ ಭೂತಾನಶೇಷೇನ ದಕ್ಷಸನಾನತ್ಯನೋಮಯಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದ್ರಕ್ಷ್ಯಸ್ಯಾತ್ ಮನ್ಯತೋ ಮಯಿ, ಅದೊಂದೆಲ್ಲ ಮಿಸ್ ಆಗ್ತದೆ. ದ್ರಾಕ್ಷ ಸ್ಯಾತ್, ದ್ರಕ್ಷ್ಯ ಸ್ಯಾತ್ ಮನ್ಯತೋ ಮಯಿ. ಹರೇ ನತ್ಯಯೋ ಮಯಿ. ಮನ್ಯಥೋ ಮಯಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಶ್ಲೋಕ 36 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಪಿ ಶ್ಲೋಕ 36. ಚೇದಸಿ ಪಾಪೇಭ್ಯಃ. ನಾನಾ ಮಾತಾಜಿ? ಅಲ್ಲ ಮಾತಾಜಿ, ನೀವಲ್ಲ, ನೀವು ಒಂದು ಹೇಳಿದ್ದು ಅಲ್ವಾ? ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪ ಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ರುಜಿನಂ ಸಂತರಿಷ್ಯಸಿ. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಹಾ ಮಾತಾಜಿ. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪಲ್ವೇನೈವ ವೃಜಿನಂ ಸಂತರಿಷ್ಯಸಿ. ಸರ್ವಂ ಜ್ಞಾನ ಪ್ಲವೇನೈವ. ಪ್ಲಾ ಮಾತಾಜಿದು. ಸರ್ವಂ ಜ್ಞಾನಪ್ಲವೇನೈವ ಹಾ, ಸರಿ. ವೃಜಿನಂ ಸಂತರಿಷ್ಯಸಿ. ಹರೇ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ ಹೇಳಿ. ಕವಿತಾ ಮಣಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ. ಶ್ಲೋಕ 36 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 36. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಕವಿತಾ ಮಣಿ ಮಾತಾಜಿ ಈಗ ಜಾಯಿನ್ ಆದದ್ದ ನೀವು? ಕವಿತಾ ಮಣಿ ಮಾತಾಜಿ, ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಹಾ, ಸರಿ. ಶ್ಲೋಕ 37. ಯಥೈದಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳ್ಬೋದು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಥೈದಾಂಸಿ ಸಮಿದ್ಧೋಗ್ನಿ, ಸಮಿದ್ಧ ಅಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅನುವಾದ: ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಬೆಂಕಿ ಹೇಗೆ ಕಟ್ಟಿಗೆಯನ್ನು ಬೂದಿ ಮಾಡುತ್ತೋ ಹಾಗೆ ಜ್ಞಾನ ಎಂಬ ಅಗ್ನಿ ಎಲ್ಲ ಐಹಿಕ ಕರ್ಮಗಳನ್ನ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುತ್ತೆ ಅಂತ ಹೇಳ್ತಾರೆ. ಯಥೈದಾಂಸಿ ಸಮಿದ್ಧೋಗ್ನಿ, ಯಥೈದಾಂಸಿ ಸಮಿದ್ಧೋಗ್ನಿ, ಯಥೈದಾಂಸಿ ಸಮಿದ್ಧೋಗ್ನಿ
भस्मसात् कुरुते अर्जुन कुरुते अर्जुन अर्जुन ज्ञानाग्नि सर्वकर्माणि सर्वकर्माणि भस्मसात् कुरुते तथा भस्मसात् कुरुते कथम् यथैदांसि समिद्धोऽग्निः भस्मसात् कुरुते अर्जुन यथैदांसि समिद्धोऽग्निः कुरुते अर्जुन ज्ञानाग्निः सर्वकर्माणि भस्मसात् कुरुते तथा यथैदांसि समिद्धोऽग्निः भस्मसात् कुरुते अर्जुन ज्ञानाग्निः सर्वकर्माणि भस्मसात् कुरुते तथा यथैदांसि समिद्धोऽग्निः भस्मसात् कुरुते अर्जुन ज्ञानाग्निः सर्वकर्माणि भस्मसात् कुरुते तथा ಶ್ಲೋಕ 38 न हि ज्ञानेन सदृशं पवित्रमिह विद्यते तत्स्वयं योगसंसिद्धः कालेनात्मनि विन्दति न हि ज्ञानेन सदृशं पवित्रमिह विद्यते तत् स्वयं योगसंसिद्धः कालेन ಆತ್ಮನಿ ವಿಂದತಿ ಕಾಲೇನಾತ್ಮನಿ ವಿಂದತಿ. ಅನುವಾದ: ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ವಂತೆ. ಇಂತಹ ಜ್ಞಾನವು ಎಲ್ಲ ಅನುಭವದ ಪರಿಪಕ್ವ ಫಲ. ಆ ಜ್ಞಾನ ಬರ್ಬೇಕು ಅಂದ್ರೆ ಅದೆಲ್ಲ ಮಾಡ್ತಾರಲ್ಲ, ಅದು ಅನುಭವದ ಪರಿಪಕ್ವ ಫಲ ಅಂತೆ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಜ್ಞಾನನ ಸವಿತಾನೆ ಅಂತ, ಅಂದ್ರೆ ಎಂಜಾಯ್ ಮಾಡ್ತಾನೆ ಈ ಜ್ಞಾನನ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ್ಯಃ ಕಾಲೇನಾತ್ಮನಿ ವಿಂದತಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ
तत्स्वयं योगसंसिद्धः कालेनात्मनि विन्दति न हि ज्ञानेन सदृशं पवित्रमिह विद्ये तत्स्वयं योगसंसिद्धः कालेन विन्दति न हि ज्ञानेन सदृशं पवित्रमिह विद्यते तत्स्वयं योगसंसिद्धः कालेनात्मनि विन्दति न हि सदृशं पवित्रमिह विद्यते तत्स्वयं योगसंसिद्धः ಮಾತಾಜಿ ಹೇಳ್ತೀನಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಮೊದಲು ಹೇಳಿ. 37 ಹೇಳಿ. ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸರಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಮಂಜುಳಾ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. ಮಾತಾಜಿ ಹೇಳ್ತೀನಿ. ಯತೈದಾಂಸಿ ಸಮಿತ್ಯೋಗಿನಿ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸರಿ, ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಮಾಡ್ಕೊಳ್ತಾ ಇದ್ದೀನಿ. 38ನೇ ಶ್ಲೋಕ ಅಲ್ವಾ ಮಾತಾಜಿ? ಅಲ್ಲ ಮಾತಾಜಿ, 37ನೇ ಶ್ಲೋಕನೇ ಹೇಳಿ ನೀವು. ಆಯ್ತು ಮಾತಾಜಿ. Attendance link ಹಾಕಿದ್ದೀನಿ. ಯತೈದಾಂಸಿ ಸಮಿದ್ದೋಗ್ನಿ ಯತೈದಾಂಸಿ ಸಮಿದ್ದೋಗ್ನಿ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ತಥಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕನ್ನಡ ರವಿ ಪ್ರಭುಜಿ. ಕನ್ನಡ ರವಿ ಪ್ರಭುಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38 ಹೇಳಿ ಮಾತಾಜಿ. ಮಾತಾಜಿ ಇವಾಗಲೇ ಸ್ಟಾರ್ಟ್ ಆಗಿರೋದು ಮಾತಾಜಿ. ನಾನು ಲೇಟ್ ಆಗಿ ಜಾಯಿನ್ ಆದೆ ಮಾತಾಜಿ. ಟೈಮಲ್ಲೇ ಆಗಿ ಸ್ಟಾರ್ಟ್ ಆಗಿದೆ ಮಾತಾಜಿ. ಓಕೆ ಮಾತಾಜಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಸರಿ ಇತ್ತ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಸರಿಯಾಗಿ ಇತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ರಮಾನಾಥ್ ಮಾತಾಜಿ ಹೇಳಿ. ಶ್ಲೋಕ 38 ಮಾತಾಜಿ. ಮಾತಾಜಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ಲಕ್ಷ್ಮೀ ಬೇವಿ ಮಾತಾಜಿ. ಕನ್ನಡ ರವಿ ಪ್ರಭುಜಿ. ಲಕ್ಷ್ಮೀ ಬೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಬೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. 38ನೇ ಶ್ಲೋಕ ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಲ್ಲರಿಗೂ ಓದಿಸುವುದಾ ಅಲ್ಲ ನೀವು ಇನ್ನು ಶ್ಲೋಕ ಮಾಡ್ತೀರಾ? ರಾಜೇಶ್ವರಿ ಓದಿಲ್ಲ. 9 ಆಯ್ತು ಮಾತಾಜಿ, ಹೇಳಿಸ್ತೀನಿ. ಓಕೆ ಮಾತಾಜಿ, ಎಲ್ಲರಿಗೂ ಓದಿಸ್ತೀನಿ. ಶೀಲಾದೇವಿ ಮಾತಾಜಿ. ಈಗ ಹಾಕಿದ್ರೆ ಸರಿ ಇದೆ, ಅಟೆಂಡೆನ್ಸ್ ಲಿಂಕ್ ಸರಿ ಇದೆ ಮಾತಾಜಿ, ಇದು ಹಾಕಿ.
ಶೀಲಾದೇವಿ ಮಾತಾಜಿ. ಹಾ ಓದ್ತೀನಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ರಾಜೇಶ್ವರಿ ಮಾತಾಜಿ ಶ್ಲೋಕ 37 ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೇನೆ ಮಾತಾಜಿ. ಯಾವ್ದು ಹೇಳಿ? ಶ್ಲೋಕ 37 ಹೇಳಿ. ಶ್ಲೋಕ 37. ಯತೈದಾಂಸಿ ಸಮಿದ್ಯೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ತಥಾ. ಭಸ್ಮಸಾತ್ ಕುರುತೆ ತಥಾ. ಭಸ್ಮಸಾತ್ ಕುರುತೆ ತಥಾ. ರೇಖಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. 37ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಯಥೈದಾಂಸಿ ಸಮಿಗ್ಧೋಗ್ನಿಃ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ತಥಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 37. ಹಾ ಹೇಳಿ ಮಾತಾಜಿ. 37 ಮಾತಾಜಿ. 37 37. ಓಕೆ. ಯತೈದಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 38 ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನೀವು ಲೇಟ್ ಜಾಯಿನ್ ಆದದ್ದ ಮಾತಾಜಿ? ಹೌದು ಮಾತಾಜಿ. ಇವಾಗ 37ನೇ ಶ್ಲೋಕನು ಹೇಳಿಬಿಡಿ ಮಾತಾಜಿ. ಆಯ್ತು. ಶ್ಲೋಕ 37. ಯತೈದಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನೀವು ಕುರುತೆ ಅರ್ಜುನ ಅಂತ ಇದೆ, ಕುರುತೆ ಅರ್ಜುನ ಅಂತ ಹೇಳಿದ್ದು ಮತ್ತೆಲ್ಲ ಸರಿ. ಹಾ ಮಾತಾಜಿ. ಹಾ ಮಾತಾಜಿ. ಕುರುತೆ ಅರ್ಜುನ ಅಂತಿದೆ. ಹೌದು, ಎರಡು ಕರೆಕ್ಟ್. ಓಕೆ ಮಾತಾಜಿ. ಧನ್ಯವಾದಗಳು. ನಾನು ಲೇಟ್ ಆಗಿ ಜಾಯಿನ್ ಆದೆ ಮಾತಾಜಿ. ಯಾಕೋ ಸಿಗ್ನಲ್ ಇದೆ, ಸಿಗ್ತಾ ಇಲ್ಲ ನನ್ಗೂನು. ವೈಫೈ ಆಫ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್. ವೆಂಕಟೇಶ್ ಪ್ರಭುಜಿ ಶ್ಲೋಕ 38 ಹೇಳಿ ಪ್ರಭುಜಿ ನೀವು. ಹಾ ಮಾತಾಜಿ. ಶ್ಲೋಕ 38. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿತು. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ 38ನೇ ಶ್ಲೋಕ ಹೇಳಿ ಮಾತಾಜಿ. ಸರಿ ಮಾತಾಜಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿದ್ರು ಶ್ಲೋಕ ನೀವು? ಮಾತಾಜಿ. ಪೂರ್ಣಿಮಾ ಮಾತಾಜಿ
ಹೇಳಿದ್ದೆ ಮಾತಾಜಿ, ಹೀಗೆ ಹೇಳ? ಓಕೆ, ಹೇಳಿ ಮಾತಾಜಿ ಇನ್ನೊಂದು ಶ್ಲೋಕ. ಯಾವ್ದು ಮಾತಾಜಿ? ಯಾವ್ದು ನೀವು ಹೇಳಲಿಲ್ಲ ಅದು ಹೇಳಿ. ಇದೆ 38 ಹೇಳಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಯಾವ್ದು ಹೇಳಲಿಲ್ಲ ನೀವು? ಎರಡೂ ಹೇಳಲಿಲ್ಲ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಯತೈದಾಂಸಿ ಸಮಿದ್ದೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೌದು ಮಾತಾಜಿ, ಹೌದು ಮಾತಾಜಿ, ಸಾರಿ ಮಾತಾಜಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಯಾವ್ದು ಶ್ಲೋಕ ಹೇಳ್ತಿದೆ ಹೇಳಿ ಮಾತಾಜಿ. ಸರಿ ಮಾತಾಜಿ. ಮಾತಾಜಿ ಲೀವ್ ಆಗ್ಬೋದಾ? ಮತ್ತೆ ಮಾಡಲ್ಲ ಶ್ಲೋಕ? ಯಾರು ಮಾತಾಡಿದ್ದೀಗ? ಯಾರು ಕೇಳಿದ್ದು? ಮಾತಾಜಿ ನಾನ್ ಮಂಜುಳಾ. ಇದು ಏಕಾದಶಿ ಶ್ಲೋಕ ಹಾಕಿದ್ದಾರೆ, ನೋಡ್ಕೊಂಡಿದ್ದೀರಲ್ಲ? ಅದೇ ಮಾತಾಜಿ, ಅಧ್ಯಾಯ ಎಷ್ಟನೇ ಮಾತಾಜಿ? 54ರಿಂದ 78 ಅಂತ ಹಾಕಿದ್ರಿ. ಯಾವ ಅಧ್ಯಾಯ ಅಂತ? ಒಂದ್ ನಿಮಿಷ ಮಾತಾಜಿ. ಪೂರ್ಣಿಮಾ ಮಾತಾಜಿ ಒಂದ್ ನಿಮಿಷ. ಮಂಜುಳಾ ಮಾತಾಜಿ ಶ್ಲೋಕ ಯಾವ್ದು? ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ ಓದಿ. ಓದ್ತೀನಿ ಮಾತಾಜಿ. ಶ್ಲೋಕ 37. ಯತೈದಾಂಸಿ ಸಮಿದ್ಯೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಧನ್ಯವಾದಗಳು ಮಾತಾಜಿ. ಇನ್ನು ಯಾರಿಗಾದ್ರೂ ಹೇಳಲಿಕ್ಕಿದೆಯಾ ಶ್ಲೋಕ? ಇನ್ಯಾರ್ಗನ ಹೇಳಬೇಕು ಅಂದ್ರೆ ಹೇಳಿ. ಒಂದು ಲಾಸ್ಟ್ ನಾನು ಹೇಳ್ತೀನಿ. 38. ನ ಹಿ ಜ್ಞಾನೇನ ಸದೃಶಂ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 37 ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ. ಶ್ಲೋಕ 37. ಯಥೈಧಾಂಸಿ ಸಮಿದ್ದೋಗ್ನಿಃ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹರೇ ಹೇಳಿ ಮಾತಾಜಿ. ಯಾವ್ದು 38 37? ಯಾವ್ದು ನೀವು ಹೇಳಿದ್ವಲ್ಲ ನೀವು ಈಗ? ಆಗ್ಲೇ ಹೇಳಿದೀನಿ, ಇವಾಗ ಹೇಳಿಲ್ಲ. ಹೇಳಿ ಮಾತಾಜಿ. ಒಂದು ಹೇಳಿ. ಶ್ಲೋಕ 37. ಯಥೈಧಾಂಸಿ ಸಮಿದ್ದೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಧನ್ಯವಾದಗಳು ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 37. ಯತೈಧಾಂಸಿ ಸಮಿದ್ದೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. 38 ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿದ ನಂತರ ಕವಿತಾ ಮಾತಾಜಿ ಹೇಳಿ. MN ಸಾಯಿಲಕ್ಷ್ಮಿ ಮಾತಾಜಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲಾತ್ಮನಿ ವಿದ್ಯತಿ. ಕಾಲೇನಾತ್ಮನಿ ವಿಂದತಿ. ಕಾಲೇ ಇದೆ ಮಾತಾಜಿ. ಕಾಲೇನಾತ್ಮನಿ ವಿಂದತಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ಇದು ಅಲ್ಲ, ಏಕಾದಶಿ ಶ್ಲೋಕ ಲಿಸ್ಟ್ ಎಲ್ಲಿ ಹಾಕಿರೋದು? ಇಲ್ಲೇ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಮಾತಾಜಿಗೆ, ಪ್ರವೀಣ ಮಾತಾಜಿ ಹಾಕಿದ್ದಾರೆ. ಹಾಕಿದ್ದೇನೆ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಲಿಂಕ್ ಇದೆ ಅಲ್ವಾ ಅದು? ಲಿಂಕ್ ಅದೇ ಮೊನ್ನೆ ಹೇಳಿದ್ರಲ್ಲ, ಅದೇ ಸೇಮ್ ಲಿಂಕ್. ಬೆಳಿಗ್ಗೆ 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ಆಗೋರು ಮಾತ್ರ ಕೊಡಿ, ಸುಮ್ನೆ ಎಲ್ಲರೂ ಕೊಡಬೇಡಿ. ಮಾತಾಜಿ ಅದು ಮಾತಾಜಿ 54ರಿಂದ 78 ಅಂತ ಹಾಕಿದ್ದೀರಾ ಪ್ರವೀಣ ಮಾತಾಜಿ? ಹೌದೌದು, ಇದು 18ನೇ ಅಧ್ಯಾಯ 78 ಶ್ಲೋಕ ಇದೆಯಲ್ಲ, ಅದ್ 3 ಜನಕ್ಕೆ ಡಿವೈಡ್ ಮಾಡಿದೀನಿ. 23 ಜನ ಆಗೋಗಿದ್ದಾರೆ ಈಗ, ಜನ ಜಾಸ್ತಿ, ಅದಕ್ಕೆ ಡಿವೈಡ್ ಮಾಡಿದೀನಿ. ನೆಕ್ಸ್ಟ್ ಬರುತ್ತೆ ರೊಟೇಷನ್ ಎಲ್ಲ. ಅದೇ ಮಾತಾಜಿ ಅಧ್ಯಾಯ ಎಷ್ಟನೇದ್ ಮಾತಾಜಿ? ನಾನು 18 ಬ್ರಾಕೆಟ್ ಅಲ್ಲಿ ಇದೆ ನೋಡಿ, 18 ಅಂತ. ಅಧ್ಯಾಯ 18 ನಮ್ದಿಲ್ಲ ಮಾತಾಜಿ. 1ರಿಂದ 28. ಬ್ರಾಕೆಟ್ ಅಲ್ಲಿ ಹಾಕಿರೋದು ನಿಮ್ಮ ಅಧ್ಯಾಯದ್ನೇ ಇದು ನಂಬರ್. ಅಲ್ಲ ಮಾತಾಜಿ, 5-6 ಜನಕ್ಕೆ ಒಂದೇ ಹಾಕಿದೀರಾ? 29ರಿಂದ 55 ವೀಣಾ, ಕವಿತಾ ರೆಡ್ಡಿ, ಪ್ರಿಯಾಂಕಾ, ಭಾಗ್ಯಲಕ್ಷ್ಮಿ, ಚಂದ್ರಕಲಾ, ಸುಗಂಧಿ ಅಷ್ಟು ಹಾಕಿದೀರಾ? ಹೌದಪ್ಪ, ಅಧ್ಯಾಯ ನೋಡಿ. ಸಾಯಿ ಲಕ್ಷ್ಮಿ ಮಾತಾಜಿ, 1 ನಿಮಿಷ ಮಾತಾಜಿ, ನಾನು ಓದಿ ಹೇಳ್ತೀನಿ. ಸಾಯಿ ಲಕ್ಷ್ಮಿ ಮಾತಾಜಿ ನಿಮ್ಗೆ 1ರಿಂದ 24 ಅಂತ ಹಾಕಿದ್ದೀರಿ ಮಾತಾಜಿ. 2ನೇ ಅಧ್ಯಾಯ, ಅದು 2ನೇ ಅಧ್ಯಾಯ. ಓಕೆ, 2ನೇ ಅಧ್ಯಾಯ 1ರಿಂದ 24. ನಿರ್ಮಲಾ ಮಾತಾಜಿ ನಿಮಗೆ 25ರಿಂದ 48. ಮಂಜುಳಾ ಮಾತಾಜಿ ನಿಮಗೆ 49ರಿಂದ 72 ಶ್ಲೋಕ. ಅದೇ 2ನೇ ಅಧ್ಯಾಯದ್ದು ನೆನಪಿಟ್ಟುಕೊಳ್ಳಿ. ಮತ್ತೆ ರೊಟೇಟ್ ಆಗ್ತಾ ಹೋಗುತ್ತೆ, ಎಲ್ರಿಗೂ ಎಲ್ಲ ಶ್ಲೋಕಗಳು ಬರುತ್ತೆ. ಮತ್ತೆ ಕವಿತಾ ರೆಡ್ಡಿ ಮಾತಾಜಿ ಅವ್ರಿಗೆ ಯಾವ್ದು ಮಾತಾಜಿ? ಕವಿತಾ ರೆಡ್ಡಿಗೆ 13 ಹಾಕಿದೀನಿ. 12 ಓದಿದ್ರು ಲಾಸ್ಟ್ ಟೈಮ್, 13 ಈಗ 13 ನೋಡಿ. ಇಲ್ಲಿ ಹಾಕಿದ್ದಾರೆ ನೋಡಿ, ನಂಬರ್ ಹಾಕಿದ್ದಾರೆ. 13ನೇ ಅಧ್ಯಾಯ ಮಾತಾಜಿ. ನಂಬರ್ ಹಾಕ್ಲಿಲ್ಲ ಅಲ್ವಾ? ಬ್ರಾಕೆಟ್ ಅಲ್ಲಿ ಇದೆ ನೋಡಿ ಮಾತಾಜಿ, ಬ್ರಾಕೆಟ್ 29ರಿಂದ 55 ಅಂತ ಇದೆ ಮಾತಾಜಿ. ನಮಗೆ 13ನೇ ಅಧ್ಯಾಯನಾ? 13 ಅಂತ ಬ್ರಾಕೆಟ್ ಅಲ್ಲಿ ಇಲ್ವಾ? ಇಲ್ಲ ಮಾತಾಜಿ. ಏನ್ ಮಾತಾಜಿ ನೋಡಿ, ಕವಿತಾ ರೆಡ್ಡಿ 13 ಬ್ರಾಕೆಟ್ ಅಲ್ಲಿ ಇದೆಯಲ್ಲ ಮಾತಾಜಿ. ಮಾತಾಜಿ ಇಲ್ಲ, ಹಾಕ್ಲಿಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಹೇಗೆ ಮಾತಾಜಿ? ನಾನು ಇದನ್ನೇ ಫಾರ್ವರ್ಡ್ ಮಾಡಿರೋದು ನೋಡಿ. ಪ್ರಿಯಾಂಕಾ ಜುತ್ತು ಮಾತಾಜಿಯದ್ದು ಹಾಕ್ಲಿಲ್ಲ. ವೆಂಕಟೇಶ್ ಪ್ರಭುಜರದ್ದು ಹಾಕಿದ್ದೀರಿ, ಪೂರ್ಣಿಮಾ ಮಾತಾಜಿಯರದ್ದು ಹಾಕಿದ್ದೀರಿ. ತೆಗಿತೀನಿ ರೀ, ಕ್ಲೋಸ್ ಮಾಡಿ ಹಾಕಿದೀರಾ? ಮತ್ತೆ ಜಯಂತಿಯಿಂದ ಜಯಂತಿ, ಲಲಿತಾ, ನೇತ್ರ ಮೋಹನ್, ಲಕ್ಷ್ಮಿ, ರೇಖಾ, ವಿಜಯಲಕ್ಷ್ಮಿ ಯಾರು ಹಾಕಿಲ್ಲ ಮಾತಾಜಿ. 1 ನಿಮಿಷ ಇರಿ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತಾದಿಗಳಿಗೆ ಅನಂತ ವಂದನೆಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾಮಾಚಾರ್ಯ ಹರಿದಾಸ್ ಠಾಕೂರ್ಗೆ ಜಯವಾಗಲಿ. ಹರೇ ಕೃಷ್ಣ. ನೋಡಿ ಮಾತಾಜಿ ಬ್ರಾಕೆಟ್ ಅಲ್ಲಿ ಹಾಕಿಲ್ಲ ಮಾತಾಜಿ. 1, 2, 3 ಅಂತ ಬ್ರಾಕೆಟ್ ಅಲ್ಲಿ ಇಲ್ವಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಏನ್ ನಾನು ಅದನ್ನ ನೋಡ್ತಾ ಇದ್ದೀನಿ, ಶ್ಲೋಕ ಕ್ಲಾಸ್ ಅಲ್ಲಿ ಹಾಕಿರೋದನ್ನೇ ನೋಡ್ತಾ ಇದ್ದೀನಿ. ಇಲ್ಲ ಮಾತಾಜಿ. ಇವತ್ತು ಫಸ್ಟ್ ಮೆಸೇಜ್ ಅದೇ ಹಾಕಿದ್ದಾರೆ. ಅದೇ ಒಂದ್ಸತಿ ಫಾರ್ವರ್ಡ್ ಮಾಡ್ಬಿಡಿ ಮಾತಾಜಿ ನೀವೇ. ಇನ್ನೊಂದ್ಸತಿ ಫಾರ್ವರ್ಡ್ ಮಾಡಿ ಮಾತಾಜಿ. ನನಗ್ ಫಾರ್ವರ್ಡ್ ಮಾಡಕ್ ಆಗಲ್ಲ, ಮಾತಾಜಿ ಹಾಕ್ಬೇಕು. ಅದೇ ಇನ್ನೊಂದ್ಸತಿ ಮಾತಾಜಿ ಅವರು ಫಾರ್ವರ್ಡ್ ಮಾಡ್ಬಿಡಿ. ಮಾತಾಜಿ ನೀವು ನಂಗೆ ಯಾವ್ದು ಹಾಕಿದ್ದೀರಿ ಅದನ್ನ ನಾನು ಹಾಕಿದ್ದೀನಿ. ಅದೇ ನಂಬರ್ ಬ್ರಾಕೆಟ್ ಅಲ್ಲಿ ಇಲ್ವಾ ಮಾತಾಜಿ? ಮಾತಾಜಿ ಇಲ್ಲ, ಕೆಲವರದ್ದು ಇದೆ ನಮ್ಮೆಲ್ಲದ್ರಲ್ಲೂ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅಲ್ಲ, ಶ್ಲೋಕ ಕ್ಲಾಸ್ ನೋಡ್ತಾ ಇದ್ದೀನಿ ನಾನು. ಶ್ಲೋಕ ಕ್ಲಾಸ್ ಅಲ್ಲಿ ಇದೆ ಮಾತಾಜಿ. 27ನೇ ತಾರೀಕು ಅಲ್ವೇನ್ ಮಾತಾಜಿ?
27ನೇ ತಾರೀಕು ಮೇಲೆ ಬರ್ದಿದ್ದೀನಿ ಮಾತಾಜಿ. ಅದ್ರ ಕೆಳಗಡೆ ಬನ್ನಿ. 1 ಕಾಂತಮಣಿ, 2 ಸಾಯಿ ಲಕ್ಷ್ಮಿ ಅಂತ ಹಾಕಿಲ್ಲ. ಹೌದು ಹೌದು, 1ರಿಂದ 24 ಏನದು? ಸಾಯಿ ಲಕ್ಷ್ಮಿ ಮಾತಾಜಿ, ಮತ್ತೆ 25ರಿಂದ 48 ನಿರ್ಮಲಾ ಮಾತಾಜಿ. ನಿರ್ಮಲಾ, ಮಂಜುಳಾ ಆರ್ ಮಾತಾಜಿ, ಮಂಜುಳಾ ಆರ್ ಮಾತಾಜಿ 49 ಬಂದು 49ರಿಂದ 72. 3 ಜಯಂತಿ, 4 ಲಲಿತಾ, 5 ನೇತ್ರ ಮೋಹನ್ ಹಾಕಿಲ್ವಾ ಮಾತಾಜಿ? PM, ರೇಖಾ, ವಿಜಯಲಕ್ಷ್ಮಿ, ಶ್ರುತಿ, ಉಮಾದೇವಿ, ನಂಬರ್ ಹೇಳಿ, ಸತ್ಯನಾರಾಯಣ. ನಂಬರ್ ಹೇಳಿ. ಓ ಇವು 11 ಅಧ್ಯಾಯದ ಸತ್ಯನಾರಾಯಣ, ಹೆಸರಾ? 128 ಲಕ್ಷ್ಮಿ ಬಿ ಮಾತಾಜಿ. ಓಹೋ, ಇದು ಅಧ್ಯಾಯಗಳು ಬಂದಿದೆ ಇದೆ ಮಾತಾಜಿ. ಮತ್ತೆ ಏನ್ ಇದು ಅಧ್ಯಾಯ ಅಂತ ಗೊತ್ತಾಗ್ಲಿಲ್ಲ, ನಂಬರ್ಸ್ ಅಂತ ಅನ್ಕೊಂಡ್ವಿ ನಾವು. ನಂಬರ್ಸೇ ಅಧ್ಯಾಯಗಳು. ಇಲ್ಲ ಇಲ್ಲ, ಅಧ್ಯಾಯ ಅಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನ್ ಮಾತಾಜಿ. ನಾವು ಹೇಳ್ಬೋದ್ರಾ ಶ್ಲೋಕ? ಅದೇ ನಿಮ್ಗೆ ಹೆಸರು ಕೊಡಿ ನೆಕ್ಸ್ಟ್ ಟೈಮ್ಗೆ. ಈ ಸಲ 23 ಜನ ಮಾತಾಜಿ ಯಾವಾಗ ಮಾತಾಜಿ ಕೊಡೋದು ಹೆಸರು? ಅಂದ್ರೆ ಏಕಾದಶಿ ಏಕಾದಶಿಗೆ ಒಂದ್ 2-3 ದಿನ ಇರೋ ಮುಂಚೆ ಕೊಡಿ. ಹೌದಾ? ನಿಮ್ದು ಹಾಕಿದ್ದೀನಲ್ಲ ಶ್ರವಂತಿ ಮಾತಾಜಿ. ಇಲ್ಲ ಮಾತಾಜಿ, ನಾನು ಇವಾಗ 8:40 ಜಾಯ್ನ್ ಆದೆ ಕ್ಲಾಸಿಗೆ. ನೋಡ್ದೆ ಗ್ರೂಪ್ ಅಲ್ಲಿ ಅದು ಏನೋ ಹಾಕಿದ್ರಲ್ಲ, ಅದಕ್ಕೆ ಕೇಳ್ದೆ. ಮಾತಾಜಿ ಇದೆಯಲ್ಲ ನಿಮ್ದು ಹಾಕಿದ್ದೀನಿ ನಾನು. ನಂದು ಇಲ್ಲ ಮಾತಾಜಿ. ನಂದು ಇಲ್ಲ ಮಾತಾಜಿ. ಯಾರ್ದು? ಪಾರ್ವತಮ್ಮ. ನೀವೆಲ್ಲ ಕೊಟ್ಟಿಲ್ಲ ಹೆಸರು. ಶ್ರವಂತಿ ಕೊಟ್ಟಿಲ್ಲ ಮಾತಾಜಿ, ಹೋದ್ ಸರಿ ಕೊಟ್ಟಿದ್ದೆ ಮಾತಾಜಿ. ಹೌದು, ಹೋದ್ಸರಿ ನೀವು 14 ಓದಿದ್ರಿ ಅಲ್ಲ, ಅರ್ಧ ಓದಿದ್ರಿ. ಹಾಫ್ ಓದಿದ್ದೆ, ಅವ್ರಿಗೆ ಹಾಫ್ ಕೊಟ್ಟಿದ್ದೆ ಮಾತಾಜಿ. ನೆಕ್ಸ್ಟ್ ಇದಕ್ಕ ಓದ್ಬೋದ್ರಾ ಮಾತಾಜಿ? ಓದ್ಬೋದಾ? ಯಾವ್ದು? ಅದೇ ಶ್ಲೋಕಗಳು ಏಕಾದಶಿ, ನೆಕ್ಸ್ಟ್ ಅದೇ ಏಕಾದಶಿಗೆ. ನೆಕ್ಸ್ಟ್ ಈ ಸಲ ಬಂದವರು ಕೊಡಲ್ಲ, ನೆಕ್ಸ್ಟ್ ಬೇರೆಯವರು ಕೊಡ್ತೀನಿ. 23 ಜನ ಆಗೋಗಿದ್ದಾರೆ ಆಲ್ರೆಡಿ. ಶ್ರವಂತಿ ಮಾತಾಜಿಗೆ ಕೊಡ್ಲಿಲ್ಲ ಮಾತಾಜಿ ನೀವು? ಹೌದು, ಶ್ರವಂತಿ ಮಾತಾಜಿಗೆ ಈಗ ಯಾರ ಮಾತಾಜಿ ನೆಕ್ಸ್ಟ್ ಟೈಮ್ ಕೊಡುವಂತ ಹೇಳಿ ಮಾತಾಜಿ. ನೆಕ್ಸ್ಟ್ ಟೈಮ್ ಕೊಡ್ಲಾ? ಓಕೆ, ಆಯ್ತು ಮಾತಾಜಿ, ಪರವಾಗಿಲ್ಲ. ಓಕೆ, ಹರೇ ಕೃಷ್ಣ. ಇದೆಲ್ಲ ನೋಡ್ತಾ ಇದೆ 1, 2 ಅಂತ ಇರೋದೇ ಇದು ಮಾತಾಜಿ ಅಧ್ಯಾಯದ ಹೆಸರು. ಓಕೆ ಮಾತಾಜಿ, ಗಾಟ್ ಇಟ್. 18ನೇ ಅಧ್ಯಾಯ. ನಾನು ಏನು ಅಲ್ಲೇ ಶ್ಲೋಕ ಇದ್ರಲ್ಲೇ ನೋಡ್ತಾ ಇದ್ದೀನಲ್ಲ. ಇಲ್ಲ ನಂಬರ ಇಲ್ಲ ಅಂತಾರಲ್ಲ ನನಗೆ. ವೆಂಕಟೇಶ್ ಪ್ರಭುಜಿ, ಪೂರ್ಣಿಮಾ ರಾಮನ. ವೆಂಕಟೇಶ್ ಪ್ರಭುಜಿ ಇದಾರ? ಅವ್ರಿಗೆ ಇದ್ದಾರೆ ಮಾತಾಜಿ. ಹಲೋ, ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ. ಹೇಳಿ. ಲಲಿತಾ ಮಾತಾಜಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ, ಅದೇ ನನ್ಗೆ ಮಂಡೇ ಟ್ರೈನಿಂಗ್ ಆಗ್ಬಿಟ್ಟಿದ್ದಾರೆ ಮಾತಾಜಿ. ನಿಮ್ಗೆ ನಾನು ಟ್ರೈನಿಂಗ್ ಅಲ್ಲಿ ಇರ್ತೀನಿ ಮಾತಾಜಿ. ಅದಕ್ಕೆ ನಂದು ಚಾಪ್ಟರ್ ಯಾರಿಗಾದ್ರೂ ಕೊಡಿ. ಈ ಒಂದ್ಸರಿ ಮಾತಾಜಿ, ನೆಕ್ಸ್ಟ್ ಟೈಮ್ ಇಂದ ಅಟೆಂಡ್ ಮಾಡ್ತೀನಿ. ಫುಲ್ ಟ್ರೈನಿಂಗ್ ಇರುತ್ತೆ, ಅದಕ್ಕೆ ಆಗಲ್ಲ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದ. ಶ್ರವಂತಿ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ನೀವು 7ನೇ ಅಧ್ಯಾಯ ಓದಿ. 7. ರೇಖಾ ಮಾತಾಜಿದು ಅವ್ರಿಗಾಗಲ್ಲಂತೆ, ನೀವು ಓದಿ ಅದು. ಆಯ್ತು ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಜಾಯಿನ್ ಆಗಿ ಯಾರನ್ನ ಆಬ್ಸೆಂಟ್ ಇದ್ರೆ ಅವ್ರದ್ದು ಓದ್ಬೋದು ಅಷ್ಟೇ ಮಾತಾಜಿ. ಎಡಿಟ್ ಮಾಡ್ಬೇಕಾ ಮಾತಾಜಿ ನಾನದು? ಯಾವ್ದು ಮಾತಾಜಿ? ಇದು 7ನೇದು ರೇಖಾ ಮಾತಾಜಿ, ಶ್ರವಂತಿ ಮಾತಾಜಿ ಅಂತ. ಇಲ್ಲ, ಬೇಡ ಅವ್ರು ಬೇಡ ಮಾತಾಜಿ. ಓಕೆ, ನಾನೇ ಇರ್ತೀನಲ್ಲ, ಕರಿತೀನಿ ಶ್ರವಂತಿ. ಓಕೆ ಮಾತಾಜಿ, ಜಾಯಿನ್ ಆಗಿರ್ಬೇಕಷ್ಟೇ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ರೆಗ್ಯುಲರ್ ಆಗಿ ಓದ್ತಾರೆ ಮಾತಾಜಿ. ಅವ್ರಿಗೆ ನೆಕ್ಸ್ಟ್ ಬರ್ತಾ ಇರುತ್ತೆ. ಓಕೆ ಮಾತಾಜಿ. ಅಕಸ್ಮಾತ್ ಯಾರನ್ನ ಬಂದಿಲ್ಲ ಅಂದ್ರೆ ಆ ವಾರಕ್ಕೆ ಯಾರನ್ನ ಓದ್ತೀವಿ ಅಷ್ಟೇ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ಶಿವಪ್ರಸಾದ್ ಪ್ರಭುಜಿ ಯಾವ್ದೋ ಹಾಕಿಲ್ಲ ಅಲ್ವಾ ಮಾತಾಜಿ? ಯಾರು? ಶಿವಪ್ರಸಾದ್ ಪ್ರಭುಜಿ ಅವರು ಏಕಾದಶಿಗೇನು ಹೇಳಿಲ್ಲ ಅಲ್ವಾ ಇನ್ನು? ಅವ್ರು ಹೇಳೋದು ನಾಳೆನೆ, ಸೋಮವಾರವೇ ಹೇಳೋದು. ಅದೇ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಓಕೆ ಮಾತಾಜಿ, ಎಂಡ್ ಮಾಡೋಣ ಮಾತಾಜಿ. ಮಾತಾಜಿ ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. 9:15 ಧನ್ಯವಾದ ಮಾತಾಜಿ, ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಸೋಮವಾರ ಪ್ರಭುಜಿ 10 ಗಂಟೆಗೆ ಬಂದ್ಬಿಡಿ. ನಿಮ್ಗೆ 18ನೇ ಅಧ್ಯಾಯ.